ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಮಂಗಳೂರು ಬ್ಲೂಮ್ ಹಸಿರು ಕ್ರಾಂತಿ ಕಾರ್ಯಕ್ರಮದ ಬೆಳ್ಳಿ ಹಬ್ಬವನ್ನ ಮಂಗಳೂರಿನಲ್ಲಿ ಆಚರಿಸಲಾಯಿತು. ಈ ಮಂಗಳೂರು ಬ್ಲೂಮ್ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಮಕೃಷ್ಣ ಮಠದ ಶ್ರೀ ಏಕಾಂಗಯಾನಂದ ಸ್ವಾಮೀಜಿ, ಎಸ್ ನಾಯಕ್, ಲೋಕೇಶ್ ಪುತ್ರ, ರಂಜನ್, ಯೋಗೀಶ್ ಪೈ, ರಾಜೇಶ್ ರಾವ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನ ನೆರೆದ ಅತಿಥಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಮಂಗಳೂರು ಬ್ಲೂಮ್ ಮಾಡುವ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರು. ಒಂದು ಕಾರ್ಯಕ್ರಮವನ್ನ ಆರಂಭಿಸೋದು ಬಹಳ ಸುಲಭ. ಯಾವುದೋ ಒಂದು ಸಂಸ್ಥೆಯನ್ನು ಆರಂಭಿಸೋದು ಬಹಳ ಸುಲಭ, ಕೆಲಸ ಕಾರ್ಯಗಳನ್ನು ಆರಂಭಿಸೋದು ಬಹಳ ಸುಲಭ. ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋದು ಬಹಳ ಬಹಳ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ. ಆದರೆ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಈ ಮಂಗಳೂರು ಬ್ಲೂಮ್ ಎನ್ನುವಂಥ ಕಾರ್ಯಕ್ರಮ 25 ವಾರಗಳನ್ನು ಪೂರೈಸಿದೆ ಅಂತ ಹೇಳಿದರೆ ಅವರಲ್ಲಿರುವಂಥ ಒಂದು ಶ್ರದ್ಧೆ, ನಿಷ್ಠೆ, ಪರಿಶ್ರಮ ಮತ್ತು ಈ ಊರಿನ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ ಇರುವಂಥ ಕಾಳಜಿಯನ್ನು ಎತ್ತಿ ತೋರಿಸ್ತದೆ. ಅದಕ್ಕಾಗಿ ನಾನು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ವಿಶೇಷವಾಗಿ ಲೋಕೇಶ್ ಪುತ್ರನವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಬಳಿಕ ಸ್ವಾಮೀಜಿಯನ್ನ ಲೋಕೇಶ್ ಪುತ್ರನ್ ಶಾಲು ಹೊದಿಸಿ ಗಿಡ ನೀಡಿ ಸನ್ಮಾನಿಸಿದ್ರು. ಬಳಿಕ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಲೋಕೇಶ್ ಪುತ್ರನ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ್ರು. ಒಂದು ವರ್ಷಕ್ಕೆ ಒಂದು ಸಾಮಾನ್ಯ ಮನುಷ್ಯ 8 ಲಕ್ಷ ರೂಪಾಯಿಯ ಆಕ್ಸಿಜನ್ ನಾವು ಸೇವನೆ ಮಾಡ್ತಾ ಇದ್ದೇವೆ. ನಾವು ಬಿಲ್ ಕೊಡ್ತೇವೆ. ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡಿದರೆ ನಾವು ಮೆಸ್ಕಾಂಗೆ ಬಿಲ್ ಕಟ್ತೇವೆ, ನೀರು ಕನ್ಸ್ಯೂಮ್ ಮಾಡಿದ್ರೆ ಇದು ಮಾಡೋದು. ಆದರೆ ಈ ಗಿಡ ಮರಗಳು ಕೊಟ್ಟ ಆಕ್ಸಿಜನ್ ನಾವು 8 ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಯೂಸ್ ಮಾಡ್ತೇವೆ. ನಾವು ಯಾರು ಬಿಲ್ಲುಗಳ ಪ್ರಕೃತಿ ನಮ್ಮ ಹತ್ರ ನಮಗೆ ಬಿಲ್ಲು ಕೇಳುವುದಿಲ್ಲ ಅಲ್ವಾ, ಹಣ ಕೇಳುವುದಿಲ್ಲ. ಆದರೆ ಇಂತಹ ಒಂದು ನಾವು ಆ ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಕೂಡ ಸನ್ಮಾನಿಸಲಾಯಿತು. ಶರಣ್ ಸ್ಪಂದನ ನ್ಯೂಸ್, ಮಂಗಳೂರು.